ನಾಡಿನಾದ್ಯಂತ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನೋತ್ಸವ ಹಾಗೆ ರಕ್ಷಾಬಂಧನ ಆಚರಿಸ್ತಾ ಇದ್ರೆ, ಇತ್ತ ಗಿರ್ಗಿಟ್ ಚಿತ್ರತಂಡ ಪ್ರಮೋಷನ್ ನಲ್ಲಿ ನಿರತವಾಗಿತ್ತು. ಹೋದ ಕಡೆಗಳಲ್ಲೆಲ್ಲ ಚಿತ್ರತಂಡಕ್ಕೆ ಅಭೂತಪೂರ್ವ ಬೆಂಬಲ ದೊರೆತಿದ್ದು, ಎಲ್ಲರ ಬಾಯಲ್ಲೂ ಗಿರ್ಗಿಟ್ ಗಿರ್ಗಿಟ್ ಅನ್ನೋ ಘೋಷಣೆಗಳು ಕೇಳಿಬಂದವು. ಅದೇ ರೀತಿ ಪುತ್ತೂರಿನ ವಿವೇಕಾನಂದ ಕಾಲೇಜಿಗೆ ಗಿರ್ಗಿಟ್ ಚಿತ್ರತಂಡ ಆಗಮಿಸಿತ್ತು. ಮಳೆಯ ಮಧ್ಯೆಯೂ ಗಿರ್ಗಿಟ್ ಚಿತ್ರತಂಡಕ್ಕೆ ವಿದ್ಯಾರ್ಥಿಗಳು ಸಾಥ್ ಕೊಟ್ರು. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅಂದ್ರೆ ತುಳುನಾಡಿನಾದ್ಯಂತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತನ್ನ ಅತ್ಯದ್ಭುತ ನಟನೆ ಹಾಗೂ ಸರಳತೆಯಿಂದ ಶೆಟ್ರಿಗೆ ತನ್ನದೇ ಆದ ಫ್ಯಾನ್ ಫಾಲೋವರ್ಸ್ ಕೂಡ ಇದೆ. ಹಾಗೆ ಗಿರ್ಗಿಟ್ ಚಿತ್ರದ ಪ್ರಮೋಷನ್ ಗಾಗಿ ರೂಪೇಶ್ ಶೆಟ್ರು ಪುತ್ತೂರಿಗೆ ಎಂಟ್ರಿ ಕೊಟ್ಟಿದ್ದೇ ತಡ ಸ್ಟೂಡೆಂಟ್ಸ್ ಗಳು ಫುಲ್ ಫಿದಾಗಿದ್ದಾರೆ. ಗಿರ್ಗಿಟ್ ಚಿತ್ರದ ಊರೆ ಮುರ್ಕಾಡನ್ನು ಹಾಡನ್ನು ಈ ವೇಳೆ ಪ್ಲೇ ಮಾಡಿದ್ದು, ಸ್ಟೂಡೆಂಟ್ಸ್ ಗಳು ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಏನೋ ರೂಪೇಶ್ ಶೆಟ್ರನ್ನು ಕಂಡ ಸ್ಟೂಡೆಂಟ್ಸ್ ಗಳು ಪುಳಕಿತರಾಗಿದ್ದು, ಶೆಟ್ರ ಜೊತೆ ಸೆಲ್ಫಿ ತೆಗೆಸಿಕೊಳ್ಳಲು ಮುಗಿಬಿದ್ದಿದ್ದಾರೆ. ಅಭಿಮಾನಿಗಳಿಗೆ ಗೌರವ ಕೊಡುವ ಶೆಟ್ರು ಎಲ್ಲರೊಂದಿಗೆ ತಾವೇ ಅವರ ಮೊಬೈಲ್ ನಲ್ಲಿ ಸೆಲ್ಫಿ ತೆಗೆಯುವ ಮೂಲಕ ಸರಳತೆಯನ್ನು ಮೆರೆದ್ರು. ಅಷ್ಟೇ ಅಲ್ಲದೆ ರೂಪೇಶ್ ಶೆಟ್ರ ಈ ಸರಳತೆಗೆ ಇಡೀ ಸ್ಟೂಡೆಂಟ್ಸ್ ಗಳೇ ಫಿದಾ ಆಗಿದ್ದು, ಗಿರ್ಗಿಟ್ ಜೈ ಹೋ ಅಂತಿದ್ದಾರೆ. ಆಗಸ್ಟ್ 15 ರಕ್ಷಾಬಂಧನ ಹಬ್ಬ ಆಗಿರೋದ್ರಿಂದ ರೂಪೇಶ್ ಶೆಟ್ರಿಗೆ ಒಂದಿಷ್ಟು ವಿದ್ಯಾರ್ಥಿಗಳು ರಕ್ಷಾಬಂಧನವನ್ನು ಕಟ್ಟಿದ್ರು. ಸ್ಟಾರ್ ಆದ್ರೂ ಯಾವುದೇ ಮುಲಾಜಿಲ್ಲದೆ ಜನರ ಮಧ್ಯೆ ಮಿಂಗಲ್ ಆಗಿರೋದ್ರಿಂದಲೇ ರೂಪೇಶ್ ಶೆಟ್ರು ಎಲ್ರಿಗೆ ಇಷ್ಟ ಆಗೋದು ಎಂದು ಇದೀಗ ಮತ್ತೊಮ್ಮೆ ಸಾಬೀತಾಗಿದೆ. ಅಷ್ಟೇ ಯಾಕೆ, ಈಗಾಗಲೇ ಗಿರ್ಗಿಟ್ ಚಿತ್ರದ ಟೀಸರ್ ಸಾಂಗ್ ಅನ್ನು ಮೆಚ್ಚಿಕೊಂಡಿರೋ ವಿದ್ಯಾರ್ಥಿಗಳು ಇದೀಗ ನಾವು ಗಿರ್ಗಿಟ್ ಅನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ ಎಂದು ಹೇಳ್ತಿದ್ದಾರೆ. ರೂಪೇಶ್ ಶೆಟ್ರ ಈ ಸ್ಪೀಡ್ ನೋಡ್ತಾ ಇದ್ರೆ ಗಿರ್ಗಿಟ್ ನಿಂದಾಗಿ ತುಳು ಇಂಡಸ್ಟ್ರಿಗೆ ಇನ್ನೊಂದು ಆಯಾಮ ಕೊಡ್ತಾರ ಅನ್ನೋ ಸಣ್ಣದೊಂದು ಅನುಮಾನ ಹುಟ್ಟು ಹಾಕುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.